ಕನ್ನಡದಲ್ಲಿ ಒಂದು ಮಾತಿದೆ, ಬೇಲಿನ ಎದ್ದು ಹೊಲವನ್ನ ಮೇದಿತ್ತು ಅಂತ. ಅಂದ್ರೆ ನಮ್ಮನ್ನ ಯಾರು ಕಾಪಾಡಬೇಕೋ ಅವರೇ ನಮ್ಮ ಮೇಲೆ ಅತ್ಯಾಚಾರ ಮಾಡಿದರೆ ನಮ್ಮ ಪರಿಸ್ಥಿತಿ ಅಂದ್ರೆ ಸಮಾಜದ ಪರಿಸ್ಥಿತಿ ಏನಾಗಬಾರದು ಅಂತ. ಹೌದು, ಈ ಸಮಾಜವನ್ನ ಅಂತಹ ಅತ್ಯಾಚಾರಗಳಿಂದ ಅನ್ಯಾಯಗಳಿಂದ ಕಾಪಾಡುವುದು ನಮ್ಮ ನ್ಯಾಯಾಂಗ ವ್ಯವಸ್ಥೆ, ಕೋರ್ಟು, ಕಚೇರಿ, ಪೊಲೀಸ್ ಠಾಣೆ. ಆದ್ರೆ ಇವರೇ ಸಮಾಜವನ್ನ ತಮ್ಮ ಅತ್ಯಾಚಾರಗಳಿಂದ ಸಮಾಜದಲ್ಲಿ ಆತಂಕ ಉಂಟು ಮಾಡಿದರೆ ಆ ಸಮಾಜದ ಗತಿ ಏನಾಗಬಾರದು ನೀವೇ ಯೋಚನೆ ಮಾಡಿ. ಆದ್ರೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಸಿನಿಮಾದಲ್ಲಿ ಹೀರೋ ಬರುವ ಹಾಗೆ ಆ ದೇವರು ಅಂತವರನ್ನ ಸರ್ವನಾಶ ಮಾಡಲು ಒಬ್ಬ ಅಸಾಧಾರಣ ವ್ಯಕ್ತಿಯನ್ನ ಈ ಭೂಮಿಯ ಮೇಲೆ ಆಗಾಗ ಕಳಿಸುತ್ತಾನೆ ಇರುತ್ತಾನೆ. ತ್ರೇತಾಯುಗದಲ್ಲಿ ರಾವಣನನ್ನು ವಧಿಸಲು ಶ್ರೀರಾಮ ಹುಟ್ಟಿದ ಹಾಗೆ, ದ್ವಾಪರ ಯುಗದಲ್ಲಿ ಕಂಸನನ್ನ ಸದೆಬಡಿಯಲು ಕೃಷ್ಣ ಬಂದ ಹಾಗೆ, ಮಹಿಷಾಸುರನನ್ನ ಸದೆಬಡಿಸಲು ಚಾಮುಂಡಿ ಅವತಾರ ತಾಳಿದ ಹಾಗೆ, ಕಲಿಯುಗದಲ್ಲೂ ಕೂಡ ಆಗಾಗ ಕೆಲವು ಅತಿರಥ ಮಹಾರಥರನ್ನ ಆ ದೇವರು ಸೃಷ್ಟಿಸಿದ್ದು ನಾವು ನೀವು ಆಗಾಗ ಕೇಳುತ್ತಾನೆ ಇರುತ್ತೇವೆ. ಅದು 2009 ಮಾರ್ಚ್ ತಿಂಗಳು ಒರಿಸ್ಸಾ ರಾಜಧಾನಿ ಭುವನೇಶ್ವರದಲ್ಲಿ ರಾಗಿಣಿ ಎಂಬ MA ಪರೀಕ್ಷೆಯನ್ನು ಮುಗಿಸಿ ತನ್ನ ಮನೆಗೆ ಹೋಗಬೇಕೆನ್ನುವಷ್ಟರಲ್ಲಿ ದಾರಿ ದಾಟುವಾಗ ಇದ್ದಕ್ಕಿದ್ದ ಹಾಗೆ ಒಂದು ಪೊಲೀಸ್ ಜೀಪು ಸ್ಪೀಡ್ ಆಗಿ ಬಂದು ಅವಳ ಹತ್ತಿರವೇ ನಿಂತು ಅದರಲ್ಲಿದ್ದ ಒಬ್ಬ ಪೊಲೀಸ್ ಅಧಿಕಾರಿ ರಾಗಿಣಿಯನ್ನ ಗುರಾಯಿಸಿ ನೋಡಿದ್ದಾನೆ. ಹಾಗೂ ನೋಡಲು ನೀನು ತುಂಬಾ ಚೆನ್ನಾಗಿದ್ದೀಯಾ, ಹಾಟ್ ಆಗಿದ್ದೀಯಾ ಅಂತ ಕಣ್ಣಿನಲ್ಲೇ ಹಾಗೂ ಕೈ ಸನ್ನೆಯಲ್ಲಿ ಹೇಳಿದ್ದಾನೆ. ರಾಗಿಣಿಗೆ ನಿಜಕ್ಕೂ ವಿಚಿತ್ರ ಅನಿಸಿತ್ತು. ಯಾರೋ ಪುಡಾರಿಗಳು ಕಾಲೇಜು ಹುಡುಗರು ಹುಡುಗಿಯರನ್ನ ಚುಡಾಯಿಸಿದರೆ ಪೊಲೀಸರಿಗೆ ಹೋಗಿ ಕಂಪ್ಲೇಂಟ್ ಕೊಡಬಹುದು. ಆದ್ರೆ ಪೊಲೀಸರೇ ಈ ರೀತಿ ಹುಡುಗಿಯರನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದರೆ, ಚುಡಾಯಿಸಿದರೆ ಯಾರಿಗೆ ಕಂಪ್ಲೇಂಟ್ ಕೊಡಬೇಕು ಅನ್ನೋದು ನಿಜಕ್ಕೂ ಅವಳಿಗೆ ಬೇಜಾರಾಗಿತ್ತು. ವಿಚಿತ್ರ ಏನಂದ್ರೆ ಆ ರಸ್ತೆಯಲ್ಲಿ ಮುಂದೆ ಹೋದಾಗ ಆ ಪೊಲೀಸ್ ಜೀಪು ಚಿಕ್ಕದೊಂದು ನಾಯಿ ರಸ್ತೆ ದಾಟುವಾಗ ಆ ಜೀಪ್ ಕೆಳಗೆ ಬಂದು ದುರ್ಘಟನೆಯಾಗಿ ಅಲ್ಲೇ ಸಾವನ್ನಪ್ಪಿತ್ತು. ಇದು ರಾಗಿಣಿಗೆ ಇನ್ನಷ್ಟು ಸಿಟ್ಟನ್ನ ತರಿಸಿತ್ತು. ಆ ಪೊಲೀಸ್ ಅಧಿಕಾರಿಗೆ ಎಷ್ಟು ದುರಂಕಾರ ಇರಬೇಕು, ಎಷ್ಟು ಕೊಬ್ಬಿರಬೇಕು. ಮನುಷ್ಯರನ್ನ ಕೆಟ್ಟದಾಗಿ ನೋಡೋದು ಅಲ್ಲದೆ ರಸ್ತೆ ಮೇಲೆ ಬರುವಂತಹ ಪ್ರಾಣಿಗಳನ್ನ ಕೇರ್ ಮಾಡದೆ ಸಾಯಿಸಿ ಹೋಗೋದು ಅವಳಿಗೆ ನಿಜಕ್ಕೂ ಅವತ್ತು ಎಲ್ಲಿಲ್ಲದ ಕೋಪವನ್ನ ತರಿಸಿತ್ತು. ರಾಗಿಣಿ ರಸ್ತೆ ಮೇಲೆ ಸತ್ತು ಬಿದ್ದಂತಹ ಆ ನಾಯಿ ಮರಿಯನ್ನ ನೋಡಿ ನಿಜಕ್ಕೂ ಬೆಚ್ಚಿ ಬಿದ್ದಿದ್ದಳು. ಒಂದು ವೇಳೆ ಅದನ್ನ ಹಾಗೆ ಬಿಟ್ಟರೆ ಆ ನಾಯಿ ಮರಿ ಮೇಲೆ ಗಾಡಿಗಳು ಅದರ ಮೇಲೆ ಓಡಿ ಪೀಸ್ ಪೀಸ್ ಆಗಬಹುದು ಅಂತ ಅಲ್ಲೇ ಇದ್ದ ಒಂದು ಪ್ಲಾಸ್ಟಿಕ್ ಚೀಲವನ್ನ ತೆಗೆದುಕೊಂಡು ಅದರ ಶವವನ್ನ ರಸ್ತೆ ಪಕ್ಕಕ್ಕೆ ಹಾಕಿ ಮನೆಗೆ ಹೋಗುತ್ತಾಳೆ. ಅವತ್ತು ರಾತ್ರಿ ಎಲ್ಲ ರಾಗಿಣಿಗೆ ನಿದ್ದೆನೆ ಬರೋದಿಲ್ಲ. ಸಮಾಜದಲ್ಲಿ ನಡೆಯುತ್ತಿರುವಂತಹ ಇಂತಹ ಅನ್ಯಾಯಗಳ ಬಗ್ಗೆ ತಾನೊಬ್ಬ ಹೆಣ್ಣಾಗಿ ಏನು ಮಾಡಬಲ್ಲಳು ಅನ್ನೋದಕ್ಕೆ ಯೋಚನೆ ಮಾಡುತ್ತಿದ್ದಳು. ಕೊನೆಗೂ ಅವಳಿಗೆ ನೆನಪಿಗೆ ಬಂದಿದ್ದು ದೊಡ್ಡ IPS ಅಧಿಕಾರಿ ಕಿರಣ್ ಬೇಡಿ. ಇಂತಹ ಪೊಲೀಸ್ ಅಧಿಕಾರಿಗಳನ್ನ, ಸಮಾಜ ಘಾತಕರನ್ನ ಸರಿಯಾಗಿ ದಾರಿಗೆ ತರಬೇಕೆಂದ್ರೆ ತಾನು ಕೂಡ ಒಬ್ಬ ಜಿಲ್ಲಾ ಅಧಿಕಾರಿ ಅಥವಾ IPS ಅಧಿಕಾರಿ ಆದರೆ ಮಾತ್ರ ಅದು ಸಾಧ್ಯ ಅಂತ IPS ಅಧಿಕಾರಿ ಆಗಲು ನಿರ್ಧಾರ ಮಾಡೇ ಬಿಡುತ್ತಾಳೆ. ಮುಂದೆ ಆ ರಾಗಿಣಿ ಶರ್ಮಾ ತನ್ನ ತಂದೆ ತಾಯಿಗಳಿಗೆ ತನ್ನ ನಿರ್ಧಾರವನ್ನ ತಿಳಿಸಿ ಅವತ್ತೇ ಅವಳು ದೆಹಲಿಗೆ UPSC ಪರೀಕ್ಷೆ ಬರೆಯಲು ಕೋಚಿಂಗ್ ತೆಗೆದುಕೊಳ್ಳಲು ಮುಂದಾಗುತ್ತಾಳೆ. ಅವಳ ಶ್ರದ್ಧೆ, ನಿಷ್ಠೆ ಹಾಗೂ ಡೆಡಿಕೇಶನ್ ಇಂದ ಮುಂದೆ ಎರಡು ಅಟೆಂಪ್ಟ್ ಗಳಲ್ಲಿ ಅವಳು UPSC ಎಕ್ಸಾಮ್ ಅನ್ನು ಕೂಡ ಕ್ಲಿಯರ್ ಮಾಡಿ ಬಿಡುತ್ತಾಳೆ. ಅದು 2013. ಅವಳು ತನ್ನ UPSC ಎಕ್ಸಾಮ್ ಮೂಲಕ IAS ಅನ್ನ ಕ್ಲಿಯರ್ ಮಾಡುತ್ತಾಳೆ. ಟ್ರೈನಿಂಗ್ ಮುಗಿಸಿ ಒರಿಸ್ಸಾದ ಕ್ಯಾಡರ್ ನಲ್ಲಿ ಮೊದಲ ಬಾರಿಗೆ ಸಂಬಲ್ಪುರ್ ಜಿಲ್ಲೆಗೆ ಅಸಿಸ್ಟೆಂಟ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿ ನೇಮಕಗೊಳ್ಳುತ್ತಾಳೆ. ಈ ನಡುವೆ ರಾಗಿಣಿ ಶರ್ಮಾಗೆ ಧನರಾಜ್ ಅನ್ನುವನ ಜೊತೆ ನಿಶ್ಚಯ ಕೂಡ ಆಗುತ್ತದೆ. ಧನರಾಜ್ ಅವರ ದೂರದ ಸಂಬಂಧಿ. ಧನರಾಜ್ ಒಬ್ಬ ಬಿಸಿನೆಸ್ ಮನ್ ಆಗಿದ್ದ. ಆಗಾಗ ರಾಗಿಣಿ ಮತ್ತು ಧನರಾಜ್ ಇಬ್ಬರು ಫೋನಿನಲ್ಲಿ ರಾತ್ರಿಯ ಸಮಯದಲ್ಲಿ ತಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡುತ್ತಿದ್ದರು, ಮಾತನಾಡುತ್ತಿದ್ದರು. ಇನ್ನೇನು ಮದುವೆ 2 ತಿಂಗಳ ಮಾತ್ರ ಉಳಿದಿತ್ತು. ಇತ್ತೀಚೆಗೆ ಸಂಬಲಪುರದಲ್ಲಿ ಕೆಲವೊಂದು ಹೋಟೆಲ್ಗಳಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿರುವ ವಿಷಯ ರಾಗಿಣಿ ಶರ್ಮಾಗೆ ಕಿವಿಗೂ ಬೀಳುತ್ತದೆ. ಬೇಕು ಅಂತಾನೆ ರಾಗಿಣಿ ಶರ್ಮಾ ಯಾರಿಗೂ ಗೊತ್ತಾಗದ ಹಾಗೆ ಒಂದು ರಾತ್ರಿ ಆ ಹೋಟೆಲ್ ಮೇಲೆ ರೇಡ್ ಮಾಡುತ್ತಾಳೆ. ಆದ್ರೆ ರೂಮ್ ನಂಬರ್ 303 ಬಾಗಿಲು ತೆಗೆದಾಗ ರಾಗಿಣಿ ಶರ್ಮಾ ಅಲ್ಲಿದ್ದ ಗಂಡು ಮತ್ತು ಹೆಣ್ಣನ್ನು ನೋಡಿ ಬೆಚ್ಚಿ ಬಿದ್ದಿದ್ದಳು. ಕಾರಣ ಅಲ್ಲಿದ್ದ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಇನ್ನೇನು 2 ತಿಂಗಳಲ್ಲಿ ತನ್ನನ್ನು ಒರೆಸುವ ಧನರಾಜ್ ಆಗಿದ್ದ. ಇದನ್ನು ನೋಡುತ್ತಿದ್ದ ಹಾಗೆ ಧನರಾಜ್ ಕೂಡ ಬೆವತು ಬೆಚ್ಚು ಬಿದ್ದಿದ್ದ. ಒಂದೇ ಕ್ಷಣ ರಾಗಿಣಿ ಅವನನ್ನು ನೋಡಿ ಅಲ್ಲಿಂದ ವಾಪಸ್ಸು ತನ್ನ ಜೀಪಿಗೆ ಬಂದು ಮನೆಗೆ ಬಂದು ಬಿಡುತ್ತಾಳೆ. 2 ದಿವಸಗಳವರೆಗೆ ಅವಳಿಗೆ ಮಾತೇ ಬರದ ಹಾಗೆ ಆಗಿತ್ತು. ಧನರಾಜ್ ಕೂಡ ಅವಳನ್ನ ಕಾಂಟ್ಯಾಕ್ಟ್ ಮಾಡೋದಿಲ್ಲ. ಯಾಕಂದ್ರೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅವನ ಹತ್ತಿರ ಮುಖವೇ ಇರಲಿಲ್ಲ. ಕಾರಣ ಅವನು ರೆಡ್ ಹ್ಯಾಂಡ್ ಆಗಿ ಅವನ ಬಾವಿ ಪತ್ನಿಯ ಕೈಯಲ್ಲಿ ಸಿಕ್ಕಿ ಬಿದ್ದಿದ್ದ. ಸುಮಾರು 1 ವಾರ ನಂತರ ರಾಗಿಣಿ ತನ್ನ ತಂದೆ ತಾಯಿಗಳಿಗೆ ನಡೆದ ವಿಷಯವನ್ನೆಲ್ಲ ಹೇಳಿ ಮದುವೆಯನ್ನ ಕ್ಯಾನ್ಸಲ್ ಮಾಡಿಸುತ್ತಾಳೆ. ರಾಗಿಣಿಗೆ ಇದರಿಂದ ಗಂಡಸರ ಮೇಲೆ ಒಂದು ರೀತಿ ಭರವಸೆನೆ ಹೋಗಿತ್ತು. ಅವತ್ತು ಅವಳು ನಿರ್ಧಾರ ಮಾಡಿಯೇ ಬಿಡುತ್ತಾಳೆ, ತಾನೆಂದು ಮುಂದೆ ಮದುವೆ ಆಗುವುದಿಲ್ಲ ಅಂತ. ಏನೇ ಇದ್ದರೂ ಇನ್ನು ಮುಂದೆ ಸಮಾಜ ಸೇವೆ, ಸಮಾಜ
ಸಮಾಜ ಸೇವೆ. ಇಂತಹ ಅನೈತಿಕ ಅನ್ಯಾಯದ ವಿರುದ್ಧ ಕೆಲಸ ಮಾಡಬೇಕೆನ್ನುವುದೇ ಅವಳ ನಿರ್ಧಾರವಾಗಿತ್ತು. ಅದು 2016 ಒರಿಸ್ಸಾದ ಪುರಿ ನಗರಕ್ಕೆ ರಾಗಿಣಿ ಶರ್ಮಾ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿ ಪ್ರಮೋಟ್ ಆಗುತ್ತಾಳೆ. ಪುರಿ ನಗರವನ್ನ ಇನ್ನಷ್ಟು ಪ್ರಸಿದ್ಧಿ ಮಾಡಬೇಕು ಹಾಗೂ ಲಾ ಅಂಡ್ ಆರ್ಡರ್ ಅನ್ನ ಚೆನ್ನಾಗಿ ನೋಡಿಕೊಳ್ಳಬೇಕೆನ್ನುವುದು ರಾಗಿಣಿ ಶರ್ಮಾ ನಿರ್ಧಾರ ಮಾಡುತ್ತಾಳೆ. ಆದ್ರೆ ಅಲ್ಲಿರುವ ಕೆಲವು ಪೊಲೀಸ್ ಅಧಿಕಾರಿಗಳಿಗೆ ಇದು ನುಂಗಲಾರದ ತುತ್ತಾಗಿತ್ತು. ಯಾಕಂದ್ರೆ ಅವರಿಗೆ ಅಲ್ಲಿ ಸಿಗುತ್ತಿದ್ದ ಕೆಲವೊಂದು ಲಂಚಗಳು ಬರದೇ ಇರೋದು ಅವರಿಗೆ ದೊಡ್ಡ ಆಘಾತವನ್ನೇ ತಂದಿತ್ತು. ಒಂದು ದಿನ ಬೇಕು ಅಂತಾನೆ ತಾನೇ ಸಿವಿಲ್ ಡ್ರೆಸ್ ನಲ್ಲಿ ಪುರಿಯ ಮಾರ್ಕೆಟ್ ನಲ್ಲಿ ಹೋಗುತ್ತಿರುವಾಗ ಅಲ್ಲಿ ಕೆಲವು ಪೊಲೀಸ್ ಇನ್ಸ್ಪೆಕ್ಟರ್ಗಳು ಹಾಗೂ ಅವರ ತಂಡ ಬಡ ವ್ಯಾಪಾರಿಗಳ ಮೇಲೆ ದೌರ್ಜನ್ಯವನ್ನ ಮಾಡುವುದು ಕಂಡುಕೊಳ್ಳುತ್ತಾಳೆ. ಆ ಪೊಲೀಸ್ ಅಧಿಕಾರಿ ಯಾರು ಅಂತ ಅವಳಿಗೆ ಚೆನ್ನಾಗಿ ಗೊತ್ತಾಗಿತ್ತು. ಹಿಂದೆ ತಾನು ಭುವನೇಶ್ವರಲ್ಲಿ ತನ್ನ ಕಾಲೇಜು ಮುಗಿಸಿ ಬರುತ್ತಿರುವಾಗ ಜೀಪ್ ನಲ್ಲಿ ಬಂದಂತಹ ಆ ಪೊಲೀಸ್ ಅಧಿಕಾರಿ ಅವನೇ ಆಗಿದ್ದ. ಇವನನ್ನು ಹೇಗಾದ್ರೂ ಮಾಡಿ ರೆಡ್ ಹ್ಯಾಂಡ್ ಆಗಿ ಹಿಡಿಯಬೇಕೆನ್ನುವುದು ಅವಳ ನಿರ್ಧಾರವಾಗಿತ್ತು. ಅದು ಅಕ್ಟೋಬರ್ 2016 ಸಾಯಂಕಾಲ ಯಾರಿಗೂ ಗೊತ್ತಾಗದ ಹಾಗೆ ರಾಗಿಣಿ ಶರ್ಮಾ ಒಬ್ಬ ವಿಧವೆ ಹಾಗೆ ಬಟ್ಟೆ ಹಾಕಿಕೊಂಡು ಪುರಿಯ ಒಂದು ಮಾರ್ಕೆಟ್ ನಲ್ಲಿ ತಳ್ಳುವ ಗಾಡಿಯಲ್ಲಿ ತರಕಾರಿಯನ್ನು ಮಾರುವ ಹಾಗೆ ನಾಟಕ ಮಾಡುತ್ತಾಳೆ. ಎಂದಿನಂತೆ ಪೊಲೀಸ್ ಠಾಣೆಯ ಇಬ್ಬರು ಪೇದೆಗಳು ಮತ್ತು ಆ ಪೊಲೀಸ್ ಇನ್ಸ್ಪೆಕ್ಟರ್ ಮಾರ್ಕೆಟ್ ನಲ್ಲಿ ಬಂದು ಅಲ್ಲಿ ವ್ಯಾಪಾರಗಳಿಂದ ಹಫ್ತಾ ವಸೂಲಿ ಮಾಡುವ ಹಾಗೆ ದುಡ್ಡನ್ನ ಕಲೆಕ್ಟ್ ಮಾಡುತ್ತಿದ್ದರು. ಮುಂದೆ ಇನ್ಸ್ಪೆಕ್ಟರ್ ಅರ್ಜುನ್ ಮೋಹಂತಿ ರಾಗಿಣಿ ಶರ್ಮಾ ಇದ್ದ ತಳ್ಳುಗಾಡಿ ಹತ್ತಿರ ಬರುತ್ತಾನೆ. ರಾಗಿಣಿಗೆ ಒಂದು ರೀತಿ ಹೆದರಿಕೆ ಕೂಡ ಇತ್ತು. ಎಲ್ಲಿ ಅವನು ನನ್ನನ್ನ ಗುರುತು ಹಿಡುತ್ತಾನೋ ಎನ್ನುವ ಅವಳಿಗೆ ಆತಂಕ ಬೇರೆ ಇತ್ತು. ಕೆಲ ವರ್ಷಗಳ ಹಿಂದೆ ಭುವನೇಶ್ವರ್ನಲ್ಲಿ ಇದೇ ವ್ಯಕ್ತಿ ತನ್ನನ್ನ ಚುಡಾಯಿಸಿದ್ದು ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ಆದ್ರೆ ಇನ್ಸ್ಪೆಕ್ಟರ್ ಅರ್ಜುನ್ ಮೋಹಂತಿಗೆ ಇದೆಲ್ಲ ನೆನಪಿರಲಿಲ್ಲ. ಆಗ ಆತ ಆ ಗಾಡಿಯ ಹುಡುಗಿ ಹತ್ತಿರ ಬಂದು ದುಡ್ಡು ಕೇಳುವ ಮೊದಲು ಅವಳ ದೇಹವನ್ನ ಸ್ಪರ್ಶಿಸುತ್ತಾನೆ. ಇದು ರಾಗಿಣಿಗೆ ಇನ್ನಷ್ಟು ಕೆರಳಿಸಿತ್ತು. ಆದರೂ ಸಹಿಸಿಕೊಂಡಿದ್ದಳು. ಆಗ ಇನ್ಸ್ಪೆಕ್ಟರ್ ಮೋಹಂತಿ ಅವಳನ್ನೇ ಗುರಾಯಿಸುತ್ತಾನೆ. ಅಷ್ಟೇ ಅಲ್ಲದೆ ನಿನ್ನಂತ ಸುಂದರ ಹೆಣ್ಣು ಈ ರೀತಿ ತರಕಾರಿ ಮಾರೋದು ಸರಿಯಲ್ಲ. ಮೇಲಾಗಿ ನೀನು ವಿಧವೆಯಾಗಿದ್ದೀಯಾ. ನೀನು ಮನಸ್ಸು ಮಾಡಿದರೆ ನಿನಗೆ ನಾನು ಒಂದು ಒಳ್ಳೆಯ ಕೆಲಸವನ್ನ ಕೊಡಿಸುತ್ತೇನೆ ಅಂತ ಭರವಸೆ ಕೊಡುತ್ತಾನೆ. ನನ್ನ ನಂಬರಿಗೆ ಫೋನ್ ಮಾಡು ಹಾಗೂ ನನ್ನನ್ನ ಬಂದು ಭೇಟಿಯಾಗು ಅಂತ ಹೇಳಿ ಅವಳಿಗೆ ಅವನ ನಂಬರ್ ಕೊಟ್ಟು ಅಲ್ಲಿಂದ ಹೋಗುತ್ತಾನೆ. ರಾಗಿಣಿ ವಾಪಸ್ಸು ಮನೆಗೆ ಬಂದು ಮರುದಿನ ಸಾಯಂಕಾಲ ಇನ್ನೊಂದು ಮೊಬೈಲ್ ನಿಂದ ಇನ್ಸ್ಪೆಕ್ಟರ್ ಮೋಹಂತಿಗೆ ಫೋನ್ ಮಾಡಿದ್ದಾಳೆ. ಇನ್ಸ್ಪೆಕ್ಟರ್ ಮೋಹಂತಿ ಫೋನ್ ಅನ್ನ ಎತ್ತಿ ಯಾರು ಅಂತ ಕೇಳಿದ್ದಾನೆ. ಆಗ ರಾಗಿಣಿ ಶರ್ಮಾ, ನಾನು ಸರ್, ನಿನ್ನೆ ನೀವು ತರಕಾರಿ ಮಾರುಕಟ್ಟೆಗೆ ಬಂದಾಗ ನನಗೆ ನೀವು ನಂಬರ್ ಅನ್ನ ಕೊಟ್ಟಿದ್ದೀರಿ. ನನ್ನ ಹೆಸರು ಶಾರದಾ. ನನಗೆ ದುಡ್ಡಿನ ಅವಶ್ಯಕತೆ ಇದೆ ಮತ್ತು ನೀವೇನಾದ್ರೂ ನನಗೆ ಕೆಲಸ ಕೊಡಿಸಿದರೆ ಸಹಾಯವಾಗುತ್ತದೆ. ಯಾಕಂದ್ರೆ ನಾನು ವಿಧಿವೆ ಬೇರೆ ಅಂತ ನಾಟಕ ಮಾಡುತ್ತಾಳೆ. ಇನ್ಸ್ಪೆಕ್ಟರ್ ಅರ್ಜುನ್ ಮೋಹಂತಿಗೆ ಒಳ್ಳೆಯ ಹುಡುಗಿ ಟ್ರ್ಯಾಪ್ ಆದಳು ಅಂತ ಮರುದಿನ ರಾತ್ರಿ ಅವನ ಮನೆಗೆ ಬಾ ಅಂತ ಕರೆಯುತ್ತಾನೆ. ರಾಗಿಣಿ ಶರ್ಮಾ ಎಲ್ಲ ತಯಾರಿ ಮಾಡಿಕೊಂಡು ಇನ್ಸ್ಪೆಕ್ಟರ್ ಮೋಹಂತಿ ಮನೆಗೆ ಹೋಗುತ್ತಾಳೆ. ಅದು ಅಕ್ಟೋಬರ್ 29ನೇ ತಾರೀಕು. ನಿಜ ಹೇಳಬೇಕೆಂದ್ರೆ ಅವತ್ತು ರಾಗಿಣಿ ಶರ್ಮಾ ಹುಟ್ಟುಹಬ್ಬ ಕೂಡ. ಆದ್ರೆ ಸಮಾಜದ ಹಿತಕ್ಕಾಗಿ ಎಲ್ಲವನ್ನ ಮರೆತು ಇಂತಹ ದುಷ್ಟರನ್ನ ಮಟ್ಟ ಹಾಕಬೇಕೆಂದು ಅವತ್ತು ಇನ್ಸ್ಪೆಕ್ಟರ್ ಮೋಹಂತಿ ಮನೆಗೆ ಹೋಗಿದ್ದಾಳೆ. ಅವತ್ತು ಇನ್ಸ್ಪೆಕ್ಟರ್ ಮೋಹಂತಿ ಮನೆಯಲ್ಲಿ ಯಾರು ಕೂಡ ಇರೋದಿಲ್ಲ. ರೂಮಿನಲ್ಲಿ ಮೋಹಂತಿ ಕುಡಿದು ಆ ಹುಡುಗಿಗಾಗಿಯೇ ಕಾಯುತ್ತಿದ್ದ. ಯಾವಾಗ ರಾಗಿಣಿ ಅವನ ಮನೆಗೆ ಬರುತ್ತಾಳೋ ಅವಳ ಸುಂದರತೆಯನ್ನ ನೋಡಿ ಮಂತ್ರ ಮುಗ್ಧನಾಗುತ್ತಾನೆ. ಆಗ ಶಾರದಾ ಅಲಿಯಾಸ್ ರಾಗಿಣಿ ಶರ್ಮಾ, ಸಾಹೇಬ್ರೆ, ನನಗೆ ನೀವು ಕೆಲಸ ಕೊಡಿಸ್ತೀನಿ ಅಂತ ಹೇಳಿದ್ರಿ, ದಯವಿಟ್ಟು ನನಗೆ ಒಂದು ಕೆಲಸ ಕೊಡಿ ಅಂತ ಬೇಡಿಕೊಳ್ಳುತ್ತಾಳೆ. ಆಗ ಇನ್ಸ್ಪೆಕ್ಟರ್ ಮೋಹಂತಿ, ಆಯ್ತು, ನಿನಗೆ ಕೆಲಸ ಏನೋ ಕೊಡಿಸ್ತೀನಿ, ಆದ್ರೆ ಅದಕ್ಕಿಂತ ಮೊದಲು ನೀನು ನನ್ನ ಜೊತೆ ಮಲಗು ಅಂತ ಹೇಳುತ್ತಾನೆ. ಅದಕ್ಕೆ ಬೇಕು ಅಂತಾನೆ ಶಾರದಾ ಪ್ರತಿರೋಧ ಒಡ್ಡುತ್ತಾಳೆ. ಆದ್ರೆ ಇನ್ಸ್ಪೆಕ್ಟರ್ ಮೋಹಂತಿ ಅವಳ ಮೇಲೆ ಬಲಾತ್ಕಾರ ಮಾಡಲು ಮುಂದಾಗುತ್ತಾನೆ. ಆಗ ನೋಡಿ ಈ ಒಂದು ಘಟನೆಗೆ ಒಂದು ಟ್ವಿಸ್ಟ್ ಬರುತ್ತದೆ. ರಾಗಿಣಿ ಶರ್ಮಾ ಮೊದಲೇ ಹೀಗಾಗುತ್ತೆ ಅಂತಾನೆ ಕೆಲವು ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳನ್ನ ಅವಳ ಜೊತೆ ಕರೆತಂದಿದ್ದಳು. ಯಾವಾಗ ಅವಳು ಜೋರಾಗಿ ಕಿರುಚುತ್ತಾಳೋ ಆ ಮನೆ ಹೊರಗಡೆ ನಿಂತಿದ್ದ ಇನ್ಸ್ಪೆಕ್ಟರ್ ಮಹಾಜನ್ ಮತ್ತು ಅವರ ತಂಡ ಇನ್ಸ್ಪೆಕ್ಟರ್ ಮೋಹಂತಿ ಮೇಲೆ ಆಕ್ರಮಣ ಮಾಡಿ ಅವನನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯುತ್ತಾರೆ. ಅಷ್ಟೇ ಅಲ್ಲದೆ ಇದನ್ನೆಲ್ಲ ಕದ್ದು ಮುಚ್ಚಿ ಒಂದು ಕಿಟಕಿಯಿಂದ ಒಬ್ಬ ಇನ್ಸ್ಪೆಕ್ಟರ್ ತನ್ನ ಫೋನಿನಲ್ಲಿ ಈ ಎಲ್ಲ ಸೀನ್ ಅನ್ನ ರೆಕಾರ್ಡ್ ಕೂಡ ಮಾಡಿಯೇ ಬಿಟ್ಟಿದ್ದನು. ಹೌದು ಸ್ನೇಹಿತರೆ, ಇಂತಹ ದುಷ್ಟರನ್ನ, ಇಂತಹ ಸಮಾಜ ಘಾತಕರನ್ನ ಈ ರೀತಿ ಮಟ್ಟ ಹಾಕಬೇಕೆಂದ್ರೆ ಎಂತಹ ಕೆಲಸಗಳಿಗೂ ಮುಂದಾಗಬೇಕಾಗುತ್ತದೆ ಅನ್ನೋದಕ್ಕೆ ರಾಗಿಣಿ ಶರ್ಮಾ ಮಾಡಿದ ಪ್ಲಾನ್ ಕೊನೆಗೂ ಸಕ್ಸಸ್ ಆಗಿದೆ. ಅಷ್ಟೇ ಅಲ್ಲ, ಮುಂದೆ ಇನ್ಸ್ಪೆಕ್ಟರ್ ಮೋಹಂತಿಯನ್ನ ಹಿಡಿದು ಅವನ ಮೇಲೆ ಎದ್ದ ಎಲ್ಲಾ ಅನ್ಯಾಯದ ಕೇಸುಗಳನ್ನ ಒಗ್ಗೂಡಿಸಿ ನ್ಯಾಯಾಲಯಕ್ಕೆ ಕೊಟ್ಟಾಗ ನ್ಯಾಯಾಲಯ ಅದನ್ನೆಲ್ಲ ಆಲಿಸಿ ಅವನನ್ನ 6 ವರ್ಷ ಕಾಲ ಜೈಲು ಶಿಕ್ಷೆ ಕೊಟ್ಟಿತ್ತು. ಅಷ್ಟೇ ಅಲ್ಲದೆ ಅವನನ್ನ ಕೆಲಸದಿಂದ ಸಸ್ಪೆಂಡ್ ಕೂಡ ಮಾಡಲಾಗುತ್ತದೆ. 2016 ನಡೆದ ಈ ಘಟನೆ ಇಡೀ ಒರಿಸ್ಸಾ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ರಾಗಿಣಿ ಶರ್ಮಾ ಮಾಡಿದ ಈ ಕೃತ್ಯ, ಈ ಆಪರೇಷನ್ ಅಂದಿನ ಪತ್ರಿಕೆಗಳಲ್ಲಿ, ಅಂದಿನ ನ್ಯೂಸ್ ನಲ್ಲಿ ವಿಜೃಂಭಿಸಿತ್ತು. ಸ್ನೇಹಿತರೆ, ಈ ಒಂದು ಘಟನೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ.